ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣವನ್ನು ಮರುತನಿಖೆ ಮಾಡುವಂತೆ ಆಗ್ರಹಿಸಿ ಒಕ್ಕಲಿಗರ ಜಿಲ್ಲಾ ಹೋರಾಟ ಸಮಿತಿಯ ನೇತೃತ್ವದಲ್ಲಿ 2 ದಿನಗಳ ಧರಣಿ ಕಾರ್ಯಕ್ರಮ ಮಂಗಳೂರಿನಲ್ಲಿ ಆರಂಭವಾಗಿದೆ. ನಗರದ ಮಿನಿ ವಿಧಾನಸೌಧದ ಎದುರು ಆರಂಭಗೊಂಡ ಈ ಧರಣಿಯಲ್ಲಿ ಒಕ್ಕಲಿಗರ ಸಮುದಾಯದ ಅನೇಕ ಮಹನೀಯರು ಪಾಲ್ಗೊಂಡಿದ್ದರು. ಸೌಜನ್ಯ ಪ್ರಕರಣವನ್ನು ನಿವೃತ್ತ ನ್ಯಾಯಾಧೀಶರ ಮೂಲಕ ಮರುತನಿಖೆ ಮಾಡಬೇಕು. ಈ ಹಿಂದೆ ಸೌಜನ್ಯ ತನಿಖೆ ಮಾಡಿದ ತನಿಖಾಧಿಕಾರಿಯನ್ನು ಕೂಡ ತನಿಖೆಗೆ ಒಳಪಡಿಸಬೇಕು. ಮರುತನಿಖೆಯ ಆದೇಶ ಮಾಡುವವರೆಗೂ ಹೋರಾಟ ಮುಂದುವರಿಸಲಾಗುವುದು ಮತ್ತು ಅಗತ್ಯ ಬಿದ್ದರೆ ಕಾನೂನಾತ್ಮಕ ಹೋರಾಟವನ್ನು ರಾಜ್ಯಾದ್ಯಂತ ವಿಸ್ತರಿಸಲಾಗುವುದು ಎಂದು ಒಕ್ಕಲಿಗರ ಜಿಲ್ಲಾ ಹೋರಾಟ ಸಮಿತಿ ಹೇಳಿಕೆ ನೀಡಿದೆ. ನಾವು ಈಗ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಯಾವ ವಿಚಾರ ಅಂತಂದರೆ, ಸರ್ಕಾರ ಮತ್ತೆ ಈ ವಿಚಾರದ ಬಗ್ಗೆ ತನಿಖೆಯನ್ನು ನಡೆಸಿ ಅತ್ಯಾಚಾರಿಗಳನ್ನು ಹಿಡಿದು ಅವರಿಗೆ ಕಾನೂನು ಏನು ಶಿಕ್ಷೆಯನ್ನು ಕೊಡಬೇಕೋ ಆ ಶಿಕ್ಷೆಯನ್ನು ಕೊಡಲೇಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ನಾವು ಈ ಆಗ್ರಹವನ್ನು ನಮ್ಮ ಕರ್ನಾಟಕದ ಘನ ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. ನಮ್ಮ ಒಕ್ಕಲಿಗರ ಸಮಾಜದ ಅತ್ಯಂತ ಪ್ರಮುಖವಾದಂಥ ಒಂದು ಸೌಜನ್ಯನ ವಿಚಾರದಲ್ಲಿ ಸ್ವಾಮೀಜಿಯವರು ಆದಿಚುಂಚನಗಿರಿ ಮಠದಲ್ಲಿದ್ದಾರೆ. ನಾವು ಅವರನ್ನ ಮೊನ್ನೆ ಭೇಟಿಯಾಗಿದ್ದೇವೆ. ಅವರು ಕೂಡ ಹೇಳಿರುವ ವಿಚಾರ ಏನಂತಂದ್ರೆ, ನಾವು ಈ ಹೋರಾಟದ ಹಿಂದೆ ಇದ್ದೇವೆ, ಖಂಡಿತವಾಗ್ಲೂ ನೀವು ಈ ಹೋರಾಟವನ್ನ ಮುಂದುವರಿಸಿ, ನಮಗೆ ಈ ಒಂದು ಕೇಸಲ್ಲಿ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಮಾಡ್ತಾರೆ, ಅವರು ಕೂಡ ಮಾಡ್ತಾರೆ. ಹಾಗಾಗಿ ನಾವು ಈ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಈ ಜಿಲ್ಲೆಯ 6 ತಾಲೂಕುಗಳ ಒಕ್ಕಲಿಗರ ಸಂಘದವರು ಸೇರ್ಕೊಂಡು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ, ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. 2 ದಿವಸ ಈ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಸೆಪ್ಟೆಂಬರ್ 12ನೇ ತಾರೀಕು ಮತ್ತು ಸೆಪ್ಟೆಂಬರ್ 13ನೇ ತಾರೀಕಿನವರೆಗೆ ಈ ಒಂದು ಪ್ರತಿಭಟನೆ ನಡೀತದೆ. ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಪ್ರತಿಭಟನೆ ಇರ್ತದೆ 2 ದಿವಸ. ನಂತರದಲ್ಲಿ ನಾವು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಪೊಲೀಸ್ ಕಮಿಷನರ್ ಅವರಿಗೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಮನವಿಯನ್ನ ಕೊಡ್ತೇವೆ. ನಮಗೆ ಬೇಕಾಗಿರೋದು ಏನು ಅಂತಂದ್ರೆ, ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗುವಂಥದ್ದೇ ನಮಗೆ ಬೇಕಾಗಿರುವಂಥದ್ದು. ನಾವು ಯಾರನ್ನು ಇಲ್ಲಿ ದೂಷಿಸೋದಿಲ್ಲ, ಯಾರನ್ನು ಕಾರಣಕರ್ತರಂತ ಮಾಡೋದಿಲ್ಲ. ನಾವು ಮಾತನಾಡ್ತಾ ಇರೋದು ಆ ಒಂದು ಕೃತ್ಯವನ್ನ ಎಸಗಿದವರ ವಿರುದ್ಧ ಮಾತ್ರ. ಅವರನ್ನು ಹಿಡಿಲೇಬೇಕು. ಸೌಜನ್ಯ, ಅವಳ ಮನೆಯವರಿಗೆ, ಸೌಜನ್ಯನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನುವಂಥದ್ದೇ ನಮ್ಮ ಆಗ್ರಹ.